ಈ ಸಾಂಪ್ರದಾಯಿಕ ಶೈಲಿಯ ಉತ್ಥಾನದಲ್ಲಿ ಹಸಿರು ಜೊತೆ ನಾಡಿನಲ್ಲಿ ನಾಗರಾಜನಾಗಿದ್ದಾನೆ. ಜಾನಪದ ತಂಡಗಳ ವಿಶೇಷವಾದಂತಹ ಮೇಳೈಕೆಯೊಂದಿಗೆ ಛತ್ರಿ, ಚಾಮರ, ಬಿರುದಾವಳಿಗಳು, ಕೊಂಬು, ಮಂಗಳವಾದ್ಯ, ಚಂಡಿಯ ನಾದ ನಿನಾದದೊಂದಿಗೆ ಅತ್ಯಂತ ವೈಭವದ ಹಸಿರು ಹೊರೆಕಾಣಿಕೆ ಮೆರವಣಿಗೆ ಮತ್ತು ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ ಚಾಲನೆಯನ್ನು ಕೊಂಡುಕೊಳ್ಳುತ್ತಿದೆ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂಥ ಮಠ ಕಾಣಿಯೂರು ಮಠ. ಕಾಣಿಯೂರು ಮಠದ ಯತಿಗಳಾದಂತಹ ಪ್ರಮುಖ ಪೂಜ್ಯನೀಯ ಶ್ರೀ ಶ್ರೀ ವೈದ್ಯ ತೀರ್ಥ ಶ್ರೀಪಾದಂಗಳವರು, ಶಿರೂರು ಮಠದ ಯತಿಗಳಾದಂತಹ ಪ್ರಮುಖ ಪೂಜ್ಯನೀಯ ವೇದ ವರ್ಧನ ತೀರ್ಥ ಶ್ರೀಪಾದಂಗಳವರು, ಹಾಗೆ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಹಸಿರು ಹೊರೆಕಾಣಿಕೆ ಮೆರವಣಿಗೆಗೆ ಮತ್ತು ಬೃಹತ್ ಶೋಭಾಯಾತ್ರೆಗೆ ಪರ್ಯಾಯದ ಕಾಲಘಟ್ಟದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು
ಸಾಂಪ್ರದಾಯಿಕ ಶೈಲಿಯ ಉತ್ಥಾನದಲ್ಲಿ ಹಸಿರು ಹೊರೆಕಾಣಿಗೆ ಮೆರವಣಿಗೆ ಮತ್ತು ಬೃಹತ್ ಶೋಭಾಯಾತ್ರೆಗೆ ಕೃಷಿ ಸಾಂಪ್ರದಾಯಿಕ ಸೊಗಡಿನಲ್ಲಿ ಒಂದು ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಕಳಸೆಯಲ್ಲಿ ಭತ್ತವನ್ನು ತುಂಬಿ ಭತ್ತದ ಮಧ್ಯಭಾಗದಲ್ಲಿ ಮನೆಯನ್ನು ಇರಿಸಿಕೊಂಡು ಅದನ್ನು ಅಣಿಸುವಂಥ ಕಾರ್ಯಕ್ರಮ. ಎರಡೂ ಕಾರ್ಯಕ್ರಮ ಇದೀಗ ಸೇವಾಕರ್ತರಾದ ಕಾಣಿಯೂರು ಮಠದ ಎಲೆಗಳಿಗೆ ಗೌರವಾರ್ಪಣೆ ಅದಕ್ಕೆ ನಾಗರಿಕರು ಸಂಸ್ಕೃತಿಯ ಗೌರವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸುವ ಮೂಲಕ ಉಡುಪಿಯ ಎಲ್ಲ ಭಕ್ತರಿಗೆ ನಾಗದೇವರ ವಿಶೇಷ ಅನುಗ್ರಹವಾಗುವ ಆ ಒಂದು ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂಥ ಶಿರೂರು ಮಠದ ಯತಿಗಳಾದಂಥ ಪ್ರಭು ಪೂಜನೀಯ ವೇದವರ್ಧನ ತೀರ್ಥ ಶ್ರೀಪಾದಗಳವರು, ಅದೇ ರೀತಿ ಕಾಣಿಯೂರು ಮಠದ ಯತಿಗಳಾದಂಥ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಗಳವರು, ಸೇವಾಕರ್ತರಾದಂಥ ಭುವನೇಂದ್ರ ಕಿದಿಯೂರವರು, ನಾಗಮಂಡಲ ಸಮಿತಿಯ ಗೌರವಾಧ್ಯಕ್ಷರಾದಂಥ ನಾಡೋಜ ಡಾಕ್ಟರ್ ಜಯಶಂಕರ್ ಅವರು, ಅದೇ ರೀತಿ ಮಾಂಡವಿ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ನ ಆಡಳಿತ ನಿರ್ದೇಶಕರಾದಂಥ ಜೆರೆಮಿ ನಾಯ್ಸರವರು, ಹಾಗೆ ಚಿತ್ರೇಶ್ ಕೆಡಿಯೂರಯ್ಯ ಜೊತೆ ಕಾರ್ಯದರ್ಶಿಗಳಾದಂಥ ರಮೇಶ್ ಕೆಡಿಯೂರವರು, ಕಾರ್ಯದರ್ಶಿಗಳಾದಂಥ ಯುವರಾಜ್ ಸರ್ ಅವರು, ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಮಾಡ್ತಾ ಇದ್ದಾರೆ.
ನಾಡಿನಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಜನರು ಐಕ್ಯಮತ್ಯದಿಂದ ನೆಲೆಸುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ. ಎಲ್ಲ ಜಾತಿಯವರು ಕೂಡ ಆರಾಧನೆ ಮಾಡುವಂತಹ ಒಬ್ಬ ದೇವರು ನಾಗರಾಜನಾಗಿದ್ದಾನೆ.
ಭೂಮಿಯನ್ನು ಮುಸಾಡಿ ಪಡೆದಿರುವಂತಹ ಸಮುದ್ರದ ಜಾಗ ಇದೆ, ಇದನ್ನು ನಾನು ಪವಿತ್ರವಾಗಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬೇಡಿಕೆ